ಇಲ್ಲಿ ಸೈತಾನನು ಗರ್ಜಿಸುವ ಸಿಂಹ ಎಂಬುದಾಗಿ ಹೇಳ್ತಾ ಇದೆ. ಆದರೆ ಯಾವಾಗ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಂಪೂರ್ಣವಾಗಿ ಅದನ್ನ ಎಲ್ಲವನ್ನ ಮುಗಿಸಿದ್ರು, ಆ ಕ್ಷಣದಿಂದ ಸೈತಾನನು ಇದು ನಮ್ಮನ್ನ ಹಿಡಿಯಲು ಬೇಕಂತ ಹಲ್ಲುಗಳು ಇಲ್ಲದಿರುವಂತಹ ಸಿಂಹವಾಗಿದ್ದಾನೆ ಪ್ರಿಯರೇ. ಯಾವ ಕಾರಣಕ್ಕೂ ನಮ್ಮನ್ನ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅದಕ್ಕೆ ಅಲ್ಲೇ ಇಲ್ಲ. No teeth. Let me ಹಲ್ಲುಗಳಿಲ್ಲ. give you an example. Let me give you an example. ಈಗ ಒಂದು ಉದಾಹರಣೆ ನಿಮ್ಗೆ ಕೊಡ್ತಾನೆ. Let's say you are going from this church compound at night. ಈಗ ನೀವು ಈ ದೇವರ ಆಲಯದ ಹೊರಗಡೆ ಇರುವಂತಹ ಕಾಂಪೌಂಡ್ ನ ಪಕ್ಕದಲ್ಲಿ ರಾತ್ರಿ ಹೋಗ್ತಾ ಇದ್ದೀರಿ ಎಂಬುದಾಗಿ ಭಾವಿಸ್ಕೊಳ್ಳಿ. And you are alone. ಈಗ ನೀವು ಒಬ್ರು ಒಂಟಿಯಾಗಿ ಹೋಗ್ತಾ ಇದ್ದೀರಿ. And you're walking on the street. ನೀವು ರಸ್ತೆಯ ಆ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ. And you're talking to Jesus. ಆಗ ನೀವು ಯೇಸುವಿನಲ್ಲಿ ಈ ರೀತಿ ಮಾತಾಡ್ತಾ ಇದ್ದೀರಿ. Jesus, you are the light of this world. ಯೇಸುವೆ, ನೀವೇ ಈ ಜಗತ್ತಿಗೆ ಜ್ಯೋತಿಯಾಗಿದ್ದೀರಿ. Jesus, you are dwelling inside of me. ನೀವೇ ಜಗತ್ತಿಗೆ ಜ್ಯೋತಿಯಾಗಿರುವಂತ ನೀವೇ ನನ್ನ ಒಳಗಡೆ ನೆಲೆಯಾಗಿದ್ದೀರಿ. Jesus, touch me now. ಈಗ ಯೇಸುವೆ, ನೀವು ನನ್ನನ್ನು ಸ್ಪರ್ಶಿಸಿ. Jesus, come soon and touch me now. ಯೇಸುವೆ, ನೀವೇ ಈ ಕ್ಷಣದಲ್ಲಿ ತಕ್ಷಣವೇ ಬಂದು ನನ್ನನ್ನು ಸ್ಪರ್ಶಿಸಿರಿ. And you're walking. ಆ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದೀರಿ. And as you're walking, ನೀವು ಅದೇ ರೀತಿ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ there are some plants at the side. ಅಲ್ಲಿ ಪಕ್ಕದಲ್ಲಿ ನೀವು ಹೋಗುವಂತ ದಾರಿಯ ಆ ಮಗ್ಲಲ್ಲಿ ಇದು ಮರಗಳಿವೆ. And you're saying, Jesus, I love you. ಆಗ ನೀವು ಬಾಯಿ ತೆಗೆದು ಹೇಳ್ತಾ ಇದ್ದೀರಿ, ಯೇಸುವೆ, ನಾನು ನಿಮ್ಮನ್ನ ಪ್ರೀತಿಸ್ತೇನೆ. And suddenly the plant, ಆ ಕ್ಷಣದಲ್ಲಿ ಆ ಮರವು ಶ್ಶ್ ಎಂಬುದಾಗಿ ಶಬ್ದ ಮಾಡ್ತದೆ. some of them shook now only. ಅದು ನಿಮ್ಮಲ್ಲಿ ಕೆಲವರು ಈಗ ತಾನೇ ಆ ಕಡೆ ಈ ಕಡೆ ಶೇಕ್ ಆದ್ರು. Praise the Lord. Praise Now the Lord. when the plant starts shaking, what happens to you? ಈಗ ಯಾವಾಗ ಆ ಮರ ಶ್ಶ್ ಎಂಬುದಾಗಿ ಶಬ್ದ ಮಾಡ್ತದೋ, ಆ ಕ್ಷಣದಲ್ಲಿ ನಿಮ್ಮಲ್ಲಿ ಏನಾಗ್ತದೆ? Jesus, are you in the plants? ಆಗ ನೀವು ಈ ರೀತಿ ಹೇಳ್ತೀರಾ, ಓ ಯೇಸುವೆ, ನೀವು ಆ ಮರದಲ್ಲಿ ಇದ್ದೀರಿ ಎಂಬುದಾಗಿ. ಏನಾಗ್ತದೆ ಆ ಸಂದರ್ಭದಲ್ಲಿ? Or what comes to you? ನಿಮ್ಮಲ್ಲಿ ಏನ್ ಬರ್ತದೆ? Bhaya. Why bhaya? ಭಯ ಬರ್ತದೆ, ಹೌದಾ? Why bhayana nahi? ಯಾತ Only bhaya, no bhayana? ಎತ್ತಕ್ಕಾಗಿ ಭಯ ಬರ್ತದೆ? Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Why do you get fear? ಅಲ್ಲಿ ಎತ್ತಕ್ಕಾಗಿ ನೀವು ಆ ಭಯ ಪಟ್ರಿ? Because from childhood, people have told you different ghost stories and you have heard it and you believe those ghost stories more than Jesus. ಯಾಕೆಂದ್ರೆ ನೀವು ಚಿಕ್ಕವರು ಇರುವಂತ ಆ ನಿಮಿಷದಿಂದಲೇ ಅನೇಕರು ನಿಮ್ಮ ಮನೆಯಲ್ಲಿ ಇದು ದೆವ್ವಗಳ ಕಥೆಯನ್ನು ಹೇಳಿ ಅದನ್ನ ಕೇಳಿ ನೀವು ಮೊದಲಿಂದಲೇ ಚಿಕ್ಕದಿಂದಲೇ ನೀವು ಭಯಪಡಿಸಿಕೊಂಡಂತ ವ್ಯಕ್ತಿಗಳಾಗಿದ್ರಿ, ಹೌದಾ? 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 ಯೇಸುವಿಗಿಂತ ಹೆಚ್ಚೆಚ್ಚವಾಗಿ ಮನೆಯಲ್ಲಿ ಸೈತಾನನ ಬಗ್ಗೆ ದೆವ್ವದ ಬಗ್ಗೆ ಹೇಳುವಂತ ವ್ಯಕ್ತಿಗಳೇ ಜಾಸ್ತಿ, ಹೌದಾ? ಹೌದಾ? That is the time you are giving the devil the power to attack you, and that's the time you are running. ಆ ಕ್ಷಣದಲ್ಲಿ ಪ್ರಿಯರೇ, ನೀವು ಸೈತಾನನಿಗೆ ಒಂದು ಅಧಿಕಾರವನ್ನು ಕೊಡ್ತೀರಿ, ಆಯುಧವನ್ನು ಕೊಡ್ತೀರಿ, ನೀನು ನನ್ನ ಬಂದನು ಅಟ್ಯಾಕ್ ಮಾಡಿ ಎಂಬುದಾಗಿ ನೀವು ಭಯಪಟ್ಟು ಅಲ್ಲಿಂದ ಓಡಿ ಹೋಗ್ತೀರಿ. When you look at me, can you even imagine I had a life of fear? ಈಗ ನಿಜವಾಗಿಯೂ ನಮ್ಮ ಮುಂದೆ ನಿಂತಿರುವಂತ ಇದು ನನ್ನ ಪಕ್ಕದಲ್ಲಿ ನಿಂತಿರುವಂತ ಈ ಸಹೋದರ ನೋಡುವಾಗ ನಿಜವಾಗಿಯೂ ನೀವು ಯೋಚಿಸ್ಲಿಕ್ಕೆ ಆಗ್ತದ, ಈ ವ್ಯಕ್ತಿ ಕೂಡ ಒಂದು ದಿನ ಕೆಲವು ವರ್ಷಗಳ 12 ವರ್ಷಗಳ ಹಿಂದೆ ಒಂದು ಭಯದಿಂದ ಕೂಡಿದಂತ ವ್ಯಕ್ತಿಯಾಗಿದ್ರು ಎಂಬುದಾಗಿ. Even to have bath, my wife had to stand near the door with the door open. So much of fear I had that I will die in the bathroom. ಈಗ ಯೋಚನೆ ಮಾಡಿ ನೋಡಿ, ಇವರು ಏನಾದ್ರೂ ಸ್ನಾನ ಮಾಡ್ಬೇಕೆಂಬುದಾಗಿ ಸ್ನಾನದ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಬಾಗಿಲು ತೆರೆದು ಬಾಗಿಲ ಬಳಿಯಲ್ಲಿ ಇವರ ಪತ್ನಿ ನಿಂತಿರಬೇಕಾಗಿತ್ತು. ಯಾಕೆಂದ್ರೆ ಇವರಲ್ಲಿ ಅಷ್ಟು ಭಯ ತುಂಬಿಕೊಂಡಿತ್ತು, ನಾನು ಸ್ನಾನದ ಮನೆಯಲ್ಲಿ ಸತ್ತೋಗ್ತೇನೆ ಎಂಬುದಾಗಿ ಅಷ್ಟು ಒಂದು ದೊಡ್ಡ ಭಯ ಇವರಲ್ಲಿತ್ತು. ಅದಕ್ಕಾಗಿ ಬಾಗಿಲು ತೆರೆದು ಬಾಗಿಲ ಮುಂದೆ ಪತ್ನಿಯನ್ನು ನಿಲ್ಲಿಸಿ ಇವರು ಸ್ನಾನ ಮಾಡ್ತಾ ಇದ್ರು. You know what set me free? ನಿಮಗೆ ಗೊತ್ತಾ ಯಾವುದು ಇವರನ್ನ ಬಿಡುಗಡೆ ಮಾಡಿದ್ದು? The truth has set me free. ದೇವರ ವಾಕ್ಯದಲ್ಲಿರುವ ಸತ್ಯ ಇವರಿಗೆ ಬಿಡುಗಡೆಯನ್ನು I ಮಾಡಿತು. changed my thinking. ಇವರು ಮೊದಲು ಇವರ ಆಲೋಚನೆ ಬದಲಾಯಿಸಿಕೊಂಡ್ರು. Praise the Lord. Praise the Lord. Hallelujah. Hallelujah. So are you ready to be healed? ಈಗ ನೀವೆಲ್ಲರೂ ಸಂಪೂರ್ಣವಾಗಿ ಸ್ವಸ್ಥತೆಯನ್ನು ಪಡೆದುಕೊಳ್ಳಿಕ್ಕಾಗಿ ಸಿದ್ಧರಾಗಿದ್ದೀರಾ? We have been learning the scripture from morning. ಈಗ ನಾವು ಬೆಳಿಗ್ಗೆ ಯಾವುದೆಲ್ಲ ವಾಕ್ಯಗಳನ್ನ ಧ್ಯಾನಿಸಿದ್ವು ಆ ವಾಕ್ಯದ ಮೂಲಕ ಈಗ ಆರೋಗ್ಯ ಪಡ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದೀರಾ? And now it is time for God to confirm the word with accompanying signs and wonders. ಈ ಸಮಯವು ಈಗ ನಾವು ಬೆಳಗಿಂದ ಏನನ್ನ ಧ್ಯಾನಿಸಿದ್ದೀವೋ ಆ ವಾಕ್ಯಗಳನ್ನ ಕಾರ್ಯ ಪ್ರವರ್ತನೆ ಮಾಡುವಂತಹ ನಿಮಿಷವಾಗಿದೆ ಪ್ರಿಯರೇ. Put it in Kannada, let them read it. Mark 16:20. ಈಗ ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ 20 ನೋಡೋಣ. This is what God is going to do right now in our midst. ಈಗ ಈ ವಾಕ್ಯ ಏನ್ ಹೇಳ್ತದೆಯೋ ಅದನ್ನ ದೇವರು ನಮ್ಮ ಮಧ್ಯದಲ್ಲಿ ಕಾರ್ಯರೂಪದಲ್ಲಿ ಪ್ರವರ್ತನೆ ಮಾಡುವಂತ ನಿಮಿಷವಾಗಿದೆ ಪ್ರಿಯರೇ. Please read it. ಇದನ್ನೆಲ್ಲರೂ ಓದೋಣ.
ಇದಲ್ಲದೆ So the Lord was working with them. ಈಗ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಕರ್ತನು ಅವರ ಜೊತೆಯಲ್ಲಿ ಕೆಲಸ ಮಾಡುತ್ತಾ ನಡೆದನು. The Lord was working with the disciples wherever they went to preach. ಈಗ ಅಲ್ಲಿ ನೋಡ್ತಾ ಇದ್ದೇವೆ, ಆ ವಾಕ್ಯ ಹೇಳುವ ಪ್ರಕಾರ ಇದು ಅಲ್ಲಿ ಪ್ರೇಷಿತರು ಎಲ್ಲೆಲ್ಲ ಹೋಗ್ತಾ ಇದ್ರು ಅಲ್ಲೆಲ್ಲವೂ ಅವರ ಜೊತೆಲಿ ಏಸು ಅವರ ಜೊತೆಲಿ ಇದ್ದು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ತಾ ಇದ್ರು. Who is this Lord? ಯಾರು ಈ ದೇವರು? He is not Jesus. ಅವರು ಪ್ರಭು ಯೇಸು ಅಲ್ಲ, He is the Holy Spirit. ಅವರು ಪವಿತ್ರಾತ್ಮರಾಗಿದ್ದಾರೆ. Jesus is seated at the right hand of God Almighty. ಯಾಕೆಂದ್ರೆ ಪ್ರಭು ಯೇಸುವು ಇದು ಪರಲೋಕದಲ್ಲಿ ದೇವರ ಬಲಭಾಗದಲ್ಲಿ ಸಿಂಹಾಸನರೂಢರಾಗಿದ್ದಾರೆ. And just like Jesus was with the disciples, the same way God has blessed us with the Holy Spirit who is here in our midst. You and I cannot see him, but praise God, he is the same Holy Spirit who was working with Jesus. He is the same Holy Spirit who is working with us, and he will perform signs, wonders, and confirm every word that was preached to you. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅಲ್ಲಿ ನೋಡ್ತಾ ಇದ್ದೇವೆ ಯಾವ ರೀತಿ ತಮ್ಮ ಶಿಷ್ಯರ ಜೊತೆಲಿ ಪ್ರಭು ಯೇಸು ಇದ್ರು, ಅದೇ ರೀತಿ ಯೇಸು ವಾಗ್ದಾನ ಮಾಡಿದಂತ ಪವಿತ್ರಾತ್ಮರು ಈಗ ನಮ್ಮೊಂದಿಗಿದ್ದಾರೆ. ಅವರನ್ನು ನಾವು ಪವಿತ್ರಾತ್ಮ, ನಮ್ಮ ಮಧ್ಯದಲ್ಲಿರುವಂತಹ ಪವಿತ್ರಾತ್ಮರನ್ನ ನಾವು ಕಣ್ಣಾರೆ ನೋಡ್ಲಿಕ್ಕೆ ಆಗ್ತಲ್ಲ. ಆದ್ರೆ ಪ್ರೈಸ್ ಗಾಡ್, ದೇವರ ವಾಕ್ಯದ ಪ್ರಕಾರ ಪ್ರಭು ಯೇಸುವಿನ ಜೊತೆಯಲ್ಲಿ ಪವಿತ್ರಾತ್ಮ ಇದ್ದುಕೊಂಡು ಯಾವುದೆಲ್ಲ ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನು ಮಾಡಿದರು, ಅದೇ ಪವಿತ್ರಾತ್ಮರು ಅದೇ ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ, ಅದಕ್ಕಿಂತಲೂ ಮಿಗಿಲಾದಂತ ಅದ್ಭುತ ಕಾರ್ಯಗಳನ್ನ ಮಾಡಲು ನಮ್ಮ ಮಧ್ಯದಲ್ಲಿ ಪವಿತ್ರಾತ್ಮರಿದ್ದಾರೆ. Praise the Lord. Praise the Lord. Now, we are not going to sing a song. ಈಗ ನಾವು Let's give Luke chapter 4:18. ಈಗ ನಾವೇನು ಹಾಡನ್ನ ಹೇಳಲಿಕ್ಕೆ ಹೋಗ್ತಾ ಇಲ್ಲ, We are going to do something different. ಅದಕ್ಕಿಂತಲೂ ಒಂದು ವಿಶೇಷವಾದಂತಹ ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. We are only going to speak the scripture. ಜಸ್ಟ್ ನಾವು ಯಾವುದೇ ಹಾಡನ್ನ ಹೇಳಲಿಕ್ಕೆ ಹೋಗ್ತಾ ಇಲ್ಲ ಪ್ರಿಯರೇ, ಜಸ್ಟ್ ನಾವು ದೇವರ ವಾಕ್ಯವನ್ನು ಮಾತ್ರ ಬಾಯಿ ತೆಗೆಯೋಣ. Please read that line. ಈಗ ಓದಿ ಲೂಕನ ಸುವಾರ್ತೆ 4ನೇ ವಾಕ್ಯ 18ನ್ನ. The Spirit of the Lord is upon me. ಕರ್ತನ ಆತ್ಮವು ನನ್ನ ಮೇಲಿದೆ, God himself has anointed me. ಆತನು ನನ್ನನ್ನು ಅಭಿಷೇಕ ಮಾಡಿದ್ದಾನೆ. You can learn this right now. Are you ready to learn? ಈಗ ಇದನ್ನು ನಾವು ಮೊದಲು ಕಲ್ತ್ಕೊಳ್ಳೋಣ. ಇದನ್ನ ಕಲ್ತ್ಕೊಳ್ಳಿಕ್ಕೆ ನಿಮಗೆ ಇಷ್ಟ ಇದೆಯಾ? Please listen. In these two lines we are going to see massive healings. Will you start learning it now? ಈಗ ನಾವು ನೋಡ್ತೇವೆ ಪ್ರಿಯರೇ, ಈ ಎರಡು ಸಾಲುಗಳಿಂದ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು, ದೊಡ್ಡ ದೊಡ್ಡ ಸ್ವಚ್ಛತೆ ನಾವು ನಮ್ಮ ಮಧ್ಯದಲ್ಲಿ ನೋಡ್ತೇವೆ. ಹಾಗಾದ್ರೆ ಆ ಎರಡು ವಾಕ್ಯಗಳನ್ನು ನಾವು ಕಲ್ತ್ಕೊಳ್ಳೋಣ. ಯೇಸುವಿನ ಆತ್ಮವು ನನ್ನ ಮೇಲಿದೆ, ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ. He has filled me with his love and set me free from all evil. ಈಗ ಬಾಯಿ ತೆಗೆದು ಹೇಳಿ, ಇದು ಅವರು ನನ್ನನ್ನು ತನ್ನ ಪ್ರೀತಿಯಿಂದ ತುಂಬಿಸಿ ಎಲ್ಲ ದುಷ್ಟ ಕಾರ್ಯಗಳಿಂದ ನನ್ನನ್ನು ಬಿಡುಗಡೆ ಮಾಡಿದ್ದಾರೆ. Can you just type this? Just type it and put it. Okay, say that again. ಯೇಸುವಿನ ಆತ್ಮವು ನನ್ನ ಮೇಲಿದೆ, ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ. He has filled me with his love. ಅವರು ತಮ್ಮ ಪ್ರೀತಿಯನ್ನು ನನ್ನಲ್ಲಿ ತುಂಬಿದ್ದಾರೆ, ನನ್ನಲ್ಲಿರುವ ಎಲ್ಲ ದುಷ್ಟತನವನ್ನು ತೆಗೆದು ಹಾಕಿದ್ದಾರೆ. Now, when you are going to say this, I want you to imagine whatever you are saying. ಈಗ ಒಂದು ಕಾರ್ಯ ನೀವು ಮಾಡ್ಬೇಕು ಪ್ರೇರೆ, ಅದಕ್ಕೆ ನಾವು ಕೇಳ್ಕೊಳ್ತಾ ಇದ್ದೇವೆ. ಅದೇನೆಂದ್ರೆ, ನೀವು ಏನನ್ನ ಬಾಯಿ ತೆಗೆದು ಹೇಳ್ತಿದ್ದೀರೋ, ಆ ವಾಕ್ಯ ಏನಂತ ಹೇಳ್ತದೆಯೋ ಅದನ್ನ ಜಸ್ಟ್ ನೀವು ಕಲ್ಪನೆ ಮಾಡ್ಕೊಳ್ಳಿ ಪ್ರೇರೆ, ಕಲ್ಪನೆ ಮಾಡ್ಕೊಳ್ಳಿ. You heard Jesus saying that he has forgiven all your sins. ಈಗ ಅವರು ಹೇಳಿದ್ದಾರೆ, ಅದು ನಾವು ಕೇಳಿದ್ದೇವೆ, ಯೇಸು ನಮ್ಮೆಲ್ಲರ ಪಾಪಗಳನ್ನ ಸಂಪೂರ್ಣ ಕ್ಷಮಿಸಿದ್ದಾರೆ. Now all you need to do is go for a good confession. ಈಗ ಹಾಗಾದ್ರೆ ನೀವು ಒಂದು ಉತ್ತಮವಾದ ಒಂದು ಪಾಪವನ್ನು ಒಪ್ಪಿಕೊಳ್ಳಿಕ್ಕಾಗಿ ಪಾಪಕ್ಕೆ ಮಾಡ್ಲಿಕ್ಕೆ ಹೋಗ್ತದವೆ. So on Jesus' side he has already forgiven you. ಈಗ ಯೇಸುವಿನ ಕಡೆಯಲ್ಲಿ, ಆ ಕಡೆಯಿಂದ ನಾವು ನೋಡುವಾಗ ನಮ್ಮೆಲ್ಲ ಪಾಪಗಳು ಸಂಪೂರ್ಣವಾಗಿ ಈಗಾಗಲೇ ಕ್ಷಮಿಸಲ್ಪಟ್ಟಿದೆ. But when you confess, you receive the forgiveness. ಆದ್ರೆ ನೀವು ಅದನ್ನ ಬಾಯಿ ತೆಗೆದು ಹೇಳುವಾಗ ಅವರ ಕಡೆಯಿಂದ ಏನಾಗಿದೆಯೋ ಕ್ಷಮೆ ನಮಗೆ, ನಮ್ಮ ಪಾಪಗಳಿಗೆ ಅದೇ ಕ್ಷಣದಲ್ಲಿ ಸಿಗ್ತದೆ. Secondly, you are grafted in Jesus. ಎರಡನೇದಾಗಿ
ನಾವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಿದ್ದೇವೆ. Thirdly, every document against you is nailed on the cross. ಮೂರನೇದಾಗಿ ನಿಮಗೆ ವಿರುದ್ಧವಾಗಿದ್ದಂತಹ ಎಲ್ಲಾ ವಿಧವಾದಂತಹ ಡಾಕ್ಯುಮೆಂಟ್, ಆ ಪತ್ರವು ಸಂಪೂರ್ಣವಾಗಿ ನಾಶವಾಗಿದೆ, ರದ್ದುಪಡಿಸಲಾಗಿದೆ. The another thing is, you must believe that God has disarmed the devil against you. ಈಗ ಮತ್ತೊಂದನ್ನು ನೀವು ತಿಳ್ಕೊಳ್ಬೇಕು, ಅದೇನೆಂದ್ರೆ ನಿಮಗೆ ವಿರುದ್ಧವಾಗಿ ಬರುವಂತಹ ಸೈತಾನನನ್ನ ಸಂಪೂರ್ಣವಾಗಿ ಏಸು ನಿರಾಯುಧವನ್ನಾಗಿ ಮಾಡಿದ್ದಾರೆ. Do you believe that? ನೀವು ಇವುಗಳನ್ನು ನಂಬ್ತೀರಾ? Only believing that, you are going to repeat these lines. ಈ ಎಲ್ಲಾ ಕಾರ್ಯಗಳನ್ನ ಯಾರೆಲ್ಲ ನಂಬುತ್ತೀರೋ ಅಂತವ್ರು ಮಾತ್ರ ಈ ವಾಕ್ಯಗಳನ್ನ ಬಾಯಿ ತೆಗೆದೇಳಿ. You can be seated, no need of standing. ನೀವು ಎದ್ದು ನಿಂತ್ಕೊಳ್ಳಬೇಕಾಗಿಲ್ಲ ಪ್ರಿಯರೇ, ನೀವು ಕುಳಿತುಕೊಂಡೇ ಈ ವಾಕ್ಯವನ್ನು ಹೇಳಿ. But see that you say it with thinking. ಆದ್ರೆ ನೀವು ಯೋಚನೆ ಮಾಡಿ ನೋಡಿ, ನೀವು ಯಾವಾಗ ಈ ವಾಕ್ಯಗಳನ್ನ ಬಾಯಿ ತೆಗೆದು ನುಡಿಯುವಾಗ ಅದರ ಪ್ರಕಾರ ಆಲೋಚನೆ ಮಾಡುವುದನ್ನ ನೀವು ಕಲ್ತ್ಕೊಳ್ಳಿ. Praise the Lord. Praise the Lord. And you must open your mouth and say. ನೀವು ಖಂಡಿತವಾಗಿ ಪ್ರಿಯರೇ, ನೀವು ಬಾಯಿ ತೆಗೆದು ಹೇಳಲೇಬೇಕು. How many of you want Jesus to come and heal you? Lift your hands up. ಈಗ ನಿಮ್ಮಲ್ಲಿ ಎಷ್ಟು ಜನರಿಗೆ ಯೇಸು ಬಂದು ನಿಮ್ಮನ್ನು ಗುಣಪಡಿಸಬೇಕು? ಕೈ ಮೇಲೆ ಮಾಡಿ. Oh, so many people are sick. ಹಾಗಾದ್ರೆ ಸುಮಾರು ಜನ ಅನಾರೋಗ್ಯದ ಬಳಲುವ ವ್ಯಕ್ತಿಗಳಿದ್ದೀರಲ್ವಾ? So many people are sick. ಇಷ್ಟೊಂದು ಜನ ಇದ್ದೀರಲ್ವಾ? Lift your hands, those who are sick. ಅದೇ ಎಷ್ಟು ಜನಕ್ಕೆ ಅನಾರೋಗ್ಯ ಇದೆಯಲ್ವಾ, ರೋಗ ಇದೆಯಲ್ವಾ? ಕೈ ಮೇಲೆ ಮಾಡಿ. Only those who are sick, lift your hands up. ಎಷ್ಟು ಜನರಿಗೆ ಕಾಯಿಲೆ ಇದೆ ಎಲ್ಲರೂ ಕೈ ಮೇಲೆ ಮಾಡಿ. Okay, my brothers and sisters who are in the team, I want you to get up from your seat and keep going around and see that everybody opens their mouth and speaks the word of God. Are you ready? ಈಗ ನೀವೆಲ್ಲರೂ ಸಿದ್ಧರಾಗಿದ್ದೀರಾ? ಆರೋಗ್ಯವನ್ನು ಪಡೆದುಕೊಳ್ಳಿಕ್ಕಾಗಿ ಸಿದ್ಧರಾಗಿದ್ದೀರಾ? ಆರೋಗ್ಯವನ್ನು ಪಡೆದುಕೊಳ್ಳಿ ಸಿದ್ಧರಾಗಿದ್ದೀರಾ? Make them repeat that word. ಈಗ ಅದನ್ನೇ ಈಗ ನಾವು ಹೇಳಿಕೊಟ್ಟಂತ ವಾಕ್ಯನ ದಯವಿಟ್ಟು ಬಾಯಿ ತೆಗೆದು ಹೇಳುವುದು ಮಾತ್ರ ಅಲ್ಲ, ದಯವಿಟ್ಟು ಅದರ ಪ್ರಕಾರ ಆಲೋಚನೆ ಮಾಡಿ ಪ್ರಿಯರೇ. ಈಗ ಬಾಯಿ ತೆಗೆದು ಹೇಳಿ, ಯೇಸುವಿನ ಆತ್ಮ ನನ್ನ ಮೇಲಿದೆ, ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ, ಅವರು ತಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿದ್ದಾರೆ, ಅವರು ತಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿದ್ದಾರೆ, ಅವರು ನನ್ನಲ್ಲಿದ್ದ ಎಲ್ಲ ದುಷ್ಟತನವನ್ನು ತೊಡೆದು ಹಾಕಿದ್ದಾರೆ. ಈಗ ಬಾಯಿ ತೆಗೆದು ಹೇಳಿ, ಯೇಸುವಿನ ಆತ್ಮ ನನ್ನ ಮೇಲಿದೆ. ಎಲ್ಲರೂ ಸಂಪೂರ್ಣ ಕಣ್ಣುಗಳನ್ನು ಮುಚ್ಚೋಣ ಪ್ರಿಯರೇ, ಸಂಪೂರ್ಣ ಕಣ್ಣುಗಳನ್ನು ಮುಚ್ಚೋಣ, ಕಣ್ಣುಗಳನ್ನು ಮುಚ್ಚೋಣ. ಈಗ ಅದೇ ವಾಕ್ಯವನ್ನು ಈಗ ನಾವು ಮತ್ತೊಂದ್ಸರಿ ಹೇಳೋಣ. ಯೇಸುವಿನ ಆತ್ಮ ನನ್ನ ಮೇಲಿದೆ, ನಾನು ಅಭಿಷೇಕ ಹೊಂದಿದ್ದೇನೆ. ಯೇಸುವಿನ ಆತ್ಮ ನನ್ನ ಮೇಲಿದೆ, ಯೇಸುವಿನ ಆತ್ಮ ನನ್ನ ಮೇಲಿದೆ, ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ, ಅವರು ನಮ್ಮನ್ನು ಅಭಿಷೇಕಿಸಿದ್ದಾರೆ, ಅವರು ಅವರು ತಮ್ಮ ಪ್ರೀತಿಯಿಂದ ನಮ್ಮನ್ನು ತುಂಬಿದ್ದಾರೆ, ಅವರು ನನ್ನಲ್ಲಿದ್ದ ಎಲ್ಲ ದುಷ್ಟತನಗಳನ್ನು ತೊಡೆದು ಹಾಕಿದ್ದಾರೆ. ಯೇಸುವಿನ ಆತ್ಮ ನನ್ನ ಮೇಲಿದೆ, ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ, ಯೇಸುವಿನ ಆತ್ಮ ನನ್ನ ಮೇಲಿದೆ, ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ. ಈಗ ಇದನ್ನೇ ಒಟ್ಟಿಗೆ ಹೇಳೋಣ, ಯೇಸುವಿನ ಆತ್ಮ ನನ್ನ ಮೇಲಿದೆ, ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ, ಯೇಸುವಿನ ಆತ್ಮ ನನ್ನ ಮೇಲಿದೆ, ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ, ಯೇಸುವಿನ ಆತ್ಮ ನನ್ನ ಮೇಲಿದೆ, ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ, ಯೇಸುವಿನ ಆತ್ಮವು ನನ್ನ ಮೇಲಿದೆ, ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ, ಯೇಸುವಿನ ಆತ್ಮವು ನನ್ನ ಮೇಲಿದೆ, ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ,